ಸುಹಾಸ್ತಿ ಯುವ ಜೈನ್ ಮಿಲನ್ ಹಾಗೂ ಕರ್ನಾಟಕದಲ್ಲಿ ಜೈನ ಧರ್ಮ ಬಳಗದ ಜಂಟಿ ಆಯೋಜನೆಯ ಅಹಿಂಸಾ ಸಮ್ಮಿಲನ ಕಾರ್ಯಕ್ರಮ ಆನ್ಲೈನ್ ಮಾಧ್ಯಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಶೀರ್ವಚನಗೈಯುತ್ತಾ ಜಗತ್ತಿನ ಸರ್ವಧರ್ಮಗಳು ಅಹಿಂಸೆಯನ್ನೇ ಬೋಧಿಸಿವೆ, ಮನುಷ್ಯ ಅಹಿಂಸೆಯನ್ನು ಅರಿತು ಪಾಲಿಸಿದರೆ ಭಾರತ ವಿಶ್ವದ ಆಧ್ಯಾತ್ಮಿಕ ಕೇಂದ್ರವಾಗುತ್ತೆ ಹಾಗೂ ಅನುಕರಣೀಯವಾಗುತ್ತೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಹಿಂಸೆಯ ಸಂಯಮದಿಂದ ಪ್ರಸ್ತುತವಾಗುತ್ತದೆ ಎಂಬುದನ್ನು ತಿಳಿಸಿದರು. ಮಾನವಚನ ಕಾಯದಿಂದ ಅಹಿಂಸೆಯನ್ನು ಆಚರಣೆ ಮಾಡಿದಾಗ ಪರರಿಗೂ ಆತ್ಮನಿಗೂ ಕಲ್ಯಾಣವಾಗುತ್ತೆ ಎಂದರು. ಮುಖ್ಯ ಯುವಕರು ಅಹಿಂಸೆಯ ಪಾಲಕರಾದರೆ ಜಗತ್ತು ಪ್ರಶಾಂತವಾಗಿರುತ್ತೆ ಎಂದು ಉದ್ಘಾಟನಾ ಭಾಷಣದಲ್ಲಿ ನುಡಿದರು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಹಿಂಸೆಯ ಬಗ್ಗೆ ಯುವಕರಿಗೆ ಮಾರ್ಗದರ್ಶನವನ್ನು ನೀಡಿದರು. ಇದು ಯುವಕರೇ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಧರ್ಮ, ಸಂಪ್ರದಾಯ, ಪರಂಪರೆ ಇವೆಲ್ಲ ಮುದುಕರ ವಯಸ್ಸಿಗೆ ಹಿರಿಯರ ಹಸ್ತಕ್ಕೆ ಹೋಗಿದೆ. ನಾವು ಯುವಕರು ಕೇವಲ ನಮ್ಮ ಆಯಸ್ಸಿನಲ್ಲಿ ಆದಷ್ಟು ಮೋಜು ಮಾಡ್ತಾ ಆದಷ್ಟು ಹೆಚ್ಚು ಸಂತೋಷ ಪಡುವಂಥ ಸಮಯ ಇದು. ಹಾಗಾಗಿ ಮೋಜು ಮಸ್ತಿಗಾಗಿ ನಮ್ಮ ಸಮಯವನ್ನು ಮೀಸಲಾಗಿರ್ತೇವೆ ಅನ್ನೋ ತಪ್ಪು ಅಭಿಪ್ರಾಯ ಇದೆ. ಎಷ್ಟೋ ಕಡೆ ಜೈನ್ ಮಿಲನ್ ಮೀಟಿಂಗ್ ಆಗುವಾಗ ಹೇಳ್ತಾರೆ, ಜೈನ್ ಮಿಲನ್ ಒಂದು ಮನೆಯಲ್ಲಿ ಮೀಟಿಂಗ್ ಆದರೆ ವಯಸ್ಸಾದವರು ಆ ಮೀಟಿಂಗ್ನಲ್ಲಿ ಉಪಸ್ಥಿತರಿರ್ತಾರೆ, ಯುವಕರು ಹೊರಗೆ ಹೋಗಿರ್ತಾರೆ ಅಂತ. ಯಾಕೆ ಅವೆಲ್ಲ ಮುದುಕರದ್ದು ಎಲ್ಲ ಸಂಭಾಷಣೆ ಮುಗಿಲಿ ಆಮೇಲೆ ಹೋಗೋಣ ಅಂತ. ಆದರೆ ಎಲ್ಲ ಮನೇಲಿ ಹೀಗಲ್ಲ, ಕೆಲವು ಮನೇಲಿ ಹೀಗಾಗಿರ್ಬಹುದು. ಮತ್ತು ನಮ್ಮ ಇವತ್ತಿನ ಬಹಳ ಮುಖ್ಯ ಒಂದು ಉದ್ದೇಶ ಏನು ಅಂತಂದರೆ ಭವಿಷ್ಯ ಮತ್ತು ವರ್ತಮಾನ, ಅದರ ಜೊತೆಗೆ ಇನ್ನು ಮುಂದೆ ನಡೀತಕ್ಕಂಥ ಕಾಲಕ್ಕೆ ನಾವು ಕೊಂಡಿಯಾಗಿರ್ತೇವೆ.